ನಮಸ್ಕಾರ ವೀಕ್ಷಕರೇ, ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡು ಅಥವಾ ಪ್ರಕೃತಿಯ ಬಗ್ಗೆ ಮಾತಾಡಬೇಕು. ನಾರ್ಲಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆದಂತಹ ಜಯಂತಿ ಅವರು ತುಂಬಾ ಚೆನ್ನಾಗಿ ಪ್ರಕೃತಿಯ ಬಗ್ಗೆ ಹೇಳಿದ್ರು. ಓಕೆ, ನಮ್ಗೆ ಇನ್ನೊಂದು ಕಾಲ್ ಬರ್ತಾ ಉಂಟು, ಯಾರು ಅಂತ ನೋಡುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ? ಇದು ಒಗ್ಗ ಮೇಡಮ್. ಒಗ್ಗದಿಂದ ಪೂರ್ಣಿಮಾಚಾರ್ಯ ಇವರು ಅಲ್ವಾ? ಓಕೆ, ಎಲ್ಲ ಟೀ ಕುಡ್ದೆಲ್ಲ ಆಯ್ತಾ? ಹೌದು ಮೇಡಮ್. ಏನ್ ತಿಂದಿತ್ತು ಇವತ್ತು? ಏನಪ್ಪಾ, ದೋಸೆ ಮಾಡಿದ್ರಿ? ಹೌದು. ಓಕೆ, ಫ್ರೀ ಆದ್ರ ಅಲ್ಲ ಫ್ರೀ ಮಾಡ್ಕೊಂಡ್ರ? ಫ್ರೀ ಇದ್ದೆ ನಾನು. ಸಂಡೇ ಹೌದು, ಅದೇ ಸಂಡೇ ಅಂದ ತಕ್ಷಣ ಅಂದ್ರೆ ಮನೆಯಲ್ಲಿ ಕೆಲಸ ಇರ್ತದೆ, ಒಂದು ದಿನ ಮಾತ್ರ ರಜೆ ಇರುದಲ್ವಾ? ಹೌದು, ಅದೆಲ್ಲ ಬೆಳಿಗ್ಗೆನೆ ಮುಗಿಸ್ಕೊಂಡಿರ್ತೇವೆ. ಸಂಜೆ ಹೊತ್ತಿಗೆ ಅಂದ್ರೆ ಸ್ವಲ್ಪ ನಾವು ಫ್ರೀ ಆಗೋಕೆ ಇಷ್ಟಪಡುವುದು. ನಿಜವಾಗ್ಲು ಅಲ್ವಾ? ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಡು ಹಾಡ್ಲಿಕ್ಕೆ ಇಷ್ಟ ಪಡ್ತೀರಾ? ಪ್ರಕೃತಿ ಬಗ್ಗೆ ಹೇಳಿಕ್ಕೆ ಇಷ್ಟ ಪಡ್ತೀರಾ? ಕಾರ್ಯಕ್ರಮದಲ್ಲಿ ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ, ಪ್ರಕೃತಿ ಬಗ್ಗೆನೆ. ಒಳ್ಳೇದಾಯ್ತು, ಎರಡು ಬರ್ತದೆ ಅದ್ರಲ್ಲೇ ಅಲ್ವಾ? ಕಂಪ್ಲೀಟ್ ಪ್ರಕೃತಿ ಬಗ್ಗೆ ಅಲ್ಲ, ಪ್ರಕೃತಿ ಅಂಶಗಳ ಬಗ್ಗೆ ಇದೊಂದು ಹಾಡು ಅಲ್ವಾ? ಚೆನ್ನಾಗಿದೆ. ಒಂದು ವಿಷ್ಣುವರ್ಧನ್ ಸರ್ ಇತ್ತು. ಗೊತ್ತಿಲ್ಲ ಹೇಗಾಗ್ತಾನೆ ಗೊತ್ತಿಲ್ಲ, ಇದು ಫಸ್ಟ್ ಅಟೆಂಪ್ಟ್ ನಂದು. ಈ ಹಾಡು ನನ್ನ ಫೇವ್ರೆಟ್. ಓಕೆ, ನೋಡುವ, ಹಾಡಿ. ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯೋ ಮುದ್ದಾಡುವೆಯೋ, ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯೋ ಮುತ್ತಾಡುವೆಯೋ, ನಸುಕು ಮುಸುಕು ಸಂಜೆಯಲ್ಲಿ ಮಲ್ಲೆ ಮಂಗು ದೀಪದಲ್ಲಿ ಚಿಕ್ಕ ಪುಟ್ಟ ಪೊದೆಯಲ್ಲಿ ಹಸಿರು ಹುಲ್ಲು ಹಾಸಿನಲ್ಲಿ ವಿರಹದಲ್ಲಿ ದಾಹದಲ್ಲಿ ಮೋಹದಲ್ಲಿ ಆಡಿ ಬಂದೆ ನಿನ್ನ ನೋಡಿ, ಮೋಹದಲ್ಲಿ ಆಡಿ ಬಂದೆ ನಿನ್ನ ನೋಡಿ, ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯೋ ಮುದ್ದಾಡುವೆಯೋ. ಸಾಕಂತ ಮೇಡಮ್, ಅದಕ್ಕಿಂತ ಜಾಸ್ತಿ ಬರುದಿಲ್ಲ. ಇದು ನಾಗನಾಗಿನಿದ್ದಲ್ಲ? ಹೌದೌದು, ನಾಗನಾಗಿನಿ ಹಾಡ ಗೊತ್ತಿಲ್ಲ, ಅಂದ್ರೆ ಆ ಹಾಡಲ್ಲಿ ನಾಗನಾಗಿನಿ ಬರ್ತಾರೆ. ನಾಗನಾಗಿನಿ ಹೌದು, ಪ್ರಕೃತಿ ಒಂದು ಸೌಂದರ್ಯದಲ್ಲಿ ನಡೆಯುವಂತ ಹಾಡದು. ಅದು ಇಂತ ಪೂರ್ಣಿಮೆ ರಾತ್ರಿಯಲ್ಲಿ ಆಗುವಂತದ್ದು. ಇದ್ರಲ್ಲಿ 3 ಬಂತು ಪೂರ್ಣಿಮಾ ಅವರೇ. ಏನ್ ಗೊತ್ತಾ, ಒಂದು ಪ್ರಕೃತಿ, ಒಂದು ಹಾಡು ಹಾಡ್ಲಿಕ್ಕೆ ಹೇಳಿದಕ್ಕೆ ಅದಕ್ಕೂ ಆಯ್ತು, ಮತ್ತೆ ನಿಮ್ಮ ಹೆಸರು ಬಂತು, ಪೂರ್ಣಿಮೆ ರಾತ್ರಿಯಲ್ಲಿ 3 in 1. ಹೌದು. ಓಕೆ, ನಮ್ ಕಾರ್ಯಕ್ರಮಕ್ಕೆ ತುಂಬಾ ಖುಷಿ ಆಯ್ತು ಅಲ್ವಾ? ಒಂದ್ರಲ್ಲಿ 3 ಸುಧಾರಿಸಿ ಬಿಟ್ರಿ ನೀವು ಅಲ್ವಾ? ಓಕೆ ಪೂರ್ಣಿಮಾ ಅವ್ರ, ಇನ್ನೊಂದ್ಸಲ ಮಾತಾಡುವ ಕಾಲ್ ಬರ್ತಾ ಉಂಟು. ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ತೆ. ಯಾರಿದು? ದೀಕ್ಷಾ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪಚ್ಚಾಜೆಯಿಂದ. ಓಕೆ, ವಿದ್ವಾನ ಫ್ರೆಂಡಾ ನೀವು? ಯಾವ ಕ್ಲಾಸ್ ಅಲ್ಲಿ? ದೀಪ್ತಿ ಅಲ್ಲ? ದೀಕ್ಷಾ. ಓಕೆ, ಸಾರಿ ದೀಕ್ಷಾ. ಈ ಪ್ರೋಗ್ರಾಮ್ ನೀವು ಫಸ್ಟ್ ಟೈಮ್ ಅಲ್ಲ ಕಾಲ್ ಮಾಡ್ತಿರೋದು?
ಓಕೆ, ವಿದ್ವಾನ್ ಹೇಳಿದ್ನಾ? ಹೇಳಿದ್ದ. ಹೌದಾ? ಓಕೆ, ನಮ್ಮ ಈ ಕಾರ್ಯಕ್ರಮದ ವಿಷಯ ಏನ್ ಗೊತ್ತುಂಟಾ? ಇವತ್ತು ಯಾವ್ದಾದ್ರು ಹಾಡು ಹಾಡ್ಲಿಕ್ಕೆ ಅಥವಾ ಪ್ರಕೃತಿ ನೇಚರ್ ಬಗ್ಗೆ ಏನಾದ್ರೂ ಮಾತಾಡ್ಲಿಕ್ಕೆ ಏನು ಇವಾಗ ಏನು ಹಾಡು ಹಾಡ್ತೀಯಾ? ಏನ್ ಮಾಡ್ತಿ? ಸಾಂಗ್ ಹೇಳ್ತೀರಾ? ಓಕೆ, ಹೇಳು ಹಾಡು. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಗುಲ್ಪತ್ರೆ. ಮಾದೇವ ನಿಮ್ಮ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮದಕ್ನ ಪೂಜೆಗೆ ಬಂದು. ಮಾದೇವ ನಿಮ್ಮ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಓಕೆ ದೀಕ್ಷಾ, ಒಂದು ಜನಪದ ಹಾಡನ್ನ ಚೆನ್ನಾಗಿ ಹಾಡಿದ್ದು. ಫಿಲ್ಮ್ ಸಾಂಗ್ ಅಲ್ವಾ? ಹೌದು, ಜನಪದ ಹಾಡನ್ನೇ ಫಿಲ್ಮ್ಗೆ ಹಾಕಿದ್ದಾರೆ ಅಲ್ವಾ? ಓಕೆ ದೀಕ್ಷಾ, ಹೀಗೆ ನಮ್ ಕಾರ್ಯಕ್ರಮದಲ್ಲಿ ಹಾಡ ಹಾಡ್ತಾ ಇರು. ಓಕೆ, ಥ್ಯಾಂಕ್ ಯು. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಯಾರಿದು? ವಿದ್ವಾನ್, ಎಲ್ಲಿಂದ? ಪಚ್ಚಾಜೆಯಿಂದ. ಓಕೆ ವಿದ್ವಾನ್, ಇವತ್ತೇನು ಹೇಳಿಕ್ ಇಷ್ಟ ಪಡ್ತೀಯಾ? ಯಾವ ಹಾಡು? ಹಿಂದಿ ಫಿಲ್ಮ್ ಸಾಂಗ್. ಓಕೆ, ಹಾಡು. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀರಿಲ್ಲಿ ಪ್ರೀತಿಯ ಮುಚ್ಚುಚಾನೆ. ನಿಂತಲ್ಲೇ ನೀಲಿ ನಡೆದು ಹೋದೇನೆ. ನನ್ನ ಅಚ್ಚಾರಗೊಳಿಸಿ ಇನ್ನು ಅಚ್ಚಾರಗೊಳಿಸಿ ಇನ್ನು ಬಿಗಿದಪ್ಪುದ ಇನ್ನು ಹೇಳೋದಿದೆ. ಹೃದಯದ ಜೋಕಾಲಿಯು ತೂಗಿ ಬಿಡು. ಊರಲ್ಲಿ ಕಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂಡಿಸಿ ಒತ್ತೊಂದು ಕೂಗಿಸಲೇನೆ. ಎಲ್ಲಿಲ್ಲದ ಆನಂದ ನಿನ್ನ ಸರಿಲ್ಲದಂತೆ ಹಾವರಿದು ನಗುತ್ತರಿಲ್ಲ ಕಾಮನ ಬಿಲ್ಲಿನಂತೆ ನಂತೆ. ಶನಿ ಹರಿಸು ಮನಿ ಹರಿಸು ನನಗೆ ಒಪ್ಪಿಸತಿರು. ಶನಿ ಹರಿಸು ಮನಿ ಹರಿಸು ನನಗೆ ಒಪ್ಪಿಸತಿರು. ಸಣ್ಣ ಸಂತೆಯಲ್ಲಿ ತಿರುಗೋತಾ ತುಂಟನಗೋಲ್ಲಿ ತಿರುಗೋತಾ ಇನ್ನು ಹೇಳೋದಿದೆ ಇನ್ನು ಕೇಳೋದಿದೆ. ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಕಾದಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಮತ್ತೊಂದು ಕೂಗಿಸಲೇನೆ. ವಿದ್ವಾನ್, ದೂರ ಹೋಗ್ಲಿಕ್ಕೆ ಉಂಟೀಗ? ಇಲ್ಲ, ಬಾರಿ ಅರ್ಜೆಂಟ್ ಅಲ್ಲಿ. ಅಯ್ಯೋ, ಅಷ್ಟು ಅರ್ಜೆಂಟ್ ಯಾಕೆ ಮಗ? ಚಂದ ಹಾಡ್ತಿ, ಬಾರಿ ಅವಸರ ಆಗ್ತಾ ಉಂಟಲ್ಲ. ಒಮ್ಮೆ ಮುಗಿಸಿ ಬಿಡುವ ಅನ್ನೋದು, ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡ್ಲಿಕ್ಕಾ? ಬೇರೆಯವ್ರಿಗೆ ಚಾನ್ಸ್ ಕೊಡು ಅಂತ ಸ್ಪೀಡ್ ಆಗಿ ಹೇಳ್ತಿದ್ಯಲ್ಲ. ಓಕೆ ವಿದ್ವಾನ್, ಹೀಗೆ ಹಾಡ್ತಾ ಇರು ನಮ್ಮ ಕಾರ್ಯಕ್ರಮದಲ್ಲಿ, ಓಕೆನಾ? ಓಕೆ, ಸರಿ, ಬಾಯ್. ಥ್ಯಾಂಕ್ ಯು.